ನೋಡಿ, ನಾನು ಅದನ್ನೇ ಹೇಳಿದೆ. ಇದು 70 ವರ್ಷಗಳ ಸುದೀರ್ಘ 75 ವರ್ಷಗಳ ಸ್ವಾತಂತ್ರ್ಯ ನಂತರದ ದಿನಗಳ 60 ವರ್ಷಗಳಷ್ಟು ಅತಿ ಹೆಚ್ಚು ಆಡಳಿತ ಮಾಡಿರುವಂಥದ್ದು ಕಾಂಗ್ರೆಸ್. ನಾವೇನೋ ಒಂದು ಸಾರಿ ಮಾಡಿದ್ವಿ. ಈ 60 ವರ್ಷಗಳಲ್ಲಿ ಇವರಿಗೆ ನಾವು ದೇಶಕ್ಕೆ ರಾಜ್ಯಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಇಂತಹ ಕಟ್ಟುಕತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಖರ್ಗೆ ಕಣ್ಣೀರು ಅದಕ್ಕಿಂತ ಜಾಸ್ತಿ ಇದೆ, ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ. ಪರಮೇಶ್ವರ್ ಕಣ್ಣೀರು ಅದಕ್ಕಿಂತ ಜಾಸ್ತಿ ಇದೆ, ಸೋಲಿಸಿದ್ದೀರಿ ಅಂತ. ನಿಮ್ಮ ಪಾರ್ಟಿ ಅದರಲ್ಲಿ ಸರ್ವನಾಶ ಆಗಿದೆ, ಖರ್ಗೆ ಮತ್ತು ಪರಮೇಶ್ವರ್ ಕಣ್ಣೀರಿನಲ್ಲಿ. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಇವತ್ತು ಪರಮೇಶ್ವರ್ ಖರ್ಗೆ ಬಗ್ಗೆ ಚಿಂತೆ ಇಲ್ಲ, DKಶಿಗೆ ಚಿಂತೆ ಇರೋದು ಸಿದ್ದರಾಮಣ್ಣನ ಬಗ್ಗೆ. ಎಲ್ಲಿಯಾದರೂ ಸೀಟ್ಗೆ ಅವರು ಹೋರಾಟ. ಇವತ್ತು DKಶಿ ಮತ್ತು ಸಿದ್ದರಾಮಣ್ಣ ಹೋರಾಟಗಳು ಪ್ರಾರಂಭ ಆಗಿದೆ. ಸೀಟ್ಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಯೋಚನೆ ಮಾಡಿ, ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ 2 ತುಂಟಾಗುತ್ತೆ, 2 ಹೋಳಾಗುತ್ತೆ. 2 ಹೋಳಾಗುತ್ತೆ. ಸಿದ್ದರಾಮಣ್ಣ ಮುಖ್ಯಮಂತ್ರಿ ಮಾಡ್ಲಿಕ್ಕೆ DKಶಿ ಯಾವ ಕಾರಣಕ್ಕೂ ಬಿಡುವುದಿಲ್ಲ. DKಶಿ ಅನ್ನೋ ಅಧ್ಯಕ್ಷನಾಗಿ ಕಂಟಿನ್ಯೂ ಆಗ್ಲಿಕ್ಕೆ ಸಿದ್ದರಾಮಣ್ಣ ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಇದು ಕಾಂಗ್ರೆಸ್. ನಾಳೆ ಇದನ್ನು ಸೃಷ್ಟಿ ಮಾಡಿದವರು ಯಾರು? ಆಗ್ಲೇ ಹೇಳಿದೆ, ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆಗಳು ಬರಬೇಕು ರಾಜಕಾರಣ ಚುನಾವಣೆ ಬಂದ. ಯಾರದೇ ತಪ್ಪಿದ್ರೆ ತಪ್ಪು, ನಮ್ದು ತಪ್ಪಾದ್ರೆ ತಪ್ಪು ಅಂತ ಹೇಳಿ ನಾವು ಒಪ್ಕೋತೀವಿ. ಯಾವ ಚರ್ಚೆಗಳು ಬರಬೇಕಿತ್ತು? ಅಭಿವೃದ್ಧಿ ಪರವಾಗಿ ಚುನಾವಣೆಗಳು ಬಂದಾಗ 4 ಚರ್ಚೆಗಳು ಬರಬೇಕು. ಒಂದು ಕ್ಷೇತ್ರದ ಚರ್ಚೆಗಳಾಗ, 2ನೇದು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗ, 3ನೇದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗ, 4ನೇದು ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗ. ಈ 4ನ್ನು ಬಿಟ್ಟು ಪ್ರಾರಂಭದಲ್ಲಿ ಯಾವುದೋ ಸಂಘಟನೆಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದರು, ಅದನ್ನು ತಿರುಗಿಸಿ ವೈಯಕ್ತಿಕ ನಿಂದನೆಗಳಿಗೆ ಪ್ರಾರಂಭ ಮಾಡಿದರು. ಈಗ ಅದು ಬಿಟ್ಟು 3ನೇದು ಜಾತಿ ರಾಜಕಾರಣ ತಂದರು. ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಹೇಳಿದ್ರೆ 4: ಒಂದು ಭಯೋತ್ಪಾದನೆ, 2ನೇದು ಭ್ರಷ್ಟಾಚಾರ, 3ನೇದು ಬಡತನ, 4ನೇದು ನಿರುದ್ಯೋಗ. ಈ 4 ಸೃಷ್ಟಿಗಳು ಕಾಂಗ್ರೆಸ್ಸಿಂದ ಆಗಿದೆ ಅನ್ನುವಂಥದ್ದು ಜನರ ಮಾನಸಿಕ ತಲುಪಿದೆ. ಈ 7.5 ವರ್ಷದಲ್ಲಿ ಅದಕ್ಕೆ ಉತ್ತರವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಭಯೋತ್ಪಾದನೆ ಮುಕ್ತ ಆಗಿದೆ, ಭ್ರಷ್ಟಾಚಾರ ಮುಕ್ತ ಆಗಿದೆ, ಬಡತನ ನಿರ್ಮೂಲನಕ್ಕೆ ಪ್ರಯತ್ನಗಳು ಸಾಗಿದೆ, ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಸಮಯಗಳು ಬಂದಿದೆ ಅನ್ನುವಂಥ ವಿಶ್ವಾಸ ಜನರಿಗೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಸಾಧನೆಗಳು, ಯೋಜನೆಗಳು, ಅನುಷ್ಠಾನಗಳು, ರೈತ ಪರವಾಗಿರ್ತಕ್ಕಂಥ ಚಿಂತನೆಗಳು, ರೈತರ ಪರವಾಗಿರ್ತಕ್ಕಂಥ ಆಡಳಿತ, ದೇಶದಲ್ಲಿ 2 ಉಪಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ಅತಿ ಹೆಚ್ಚು ಮತದಿಂದ ಗೆಲ್ಲುತ್ತೆ. ವಾತಾವರಣಗಳು 2 ಕಡೆಯೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಜನ ಇವತ್ತು ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಡೆಗೆ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಕಳೆದ 7.5 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ ಜಗತ್ತಿನ ಎತ್ತರದಲ್ಲಿ ಭಾರತದ ಕೀರ್ತಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಕೋವಿಡ್ನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಜಾತಿ ರಾಜಕಾರಣ ಬಿಟ್ಟರೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿತನವನ್ನು, ವೈಚಾರಿಕ ದಿವಾಳಿತನವನ್ನು ಎತ್ತಿ ತೋರಿಸುತ್ತೆ. ಯಾವ ಗಾಂಧಿ ಕಂಡಿರ್ತಕ್ಕಂಥ ಕಾಂಗ್ರೆಸ್ ಇದೆಯೋ ಅದು ಇವತ್ತು ಹಳಿ ತಪ್ಪಿ ತುಕಡೆ ಗ್ಯಾಂಗ್ ಆಗಿದೆ. ತುಕಡೆ ಗ್ಯಾಂಗ್. ಈ ಕಾರಣಕ್ಕೋಸ್ಕರ ವೈಚಾರಿಕ ಬೌದ್ಧಿಕ ವಿಚಾರದಿಂದ ಹೊರಬಂದು ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ನೀಚ ರಾಜಕಾರಣಕ್ಕೆ ಇಳಿದಿದೆ ಕಾಂಗ್ರೆಸ್. ಹಾಗಾಗಿ ಜನ ಇವತ್ತು ಇಂತಹ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಭವಿಷ್ಯತ್ ಇಲ್ಲ ಅನ್ನುವಂಥದ್ದು ನಂಬಿದ್ದಾರೆ. ಯಾವ ಕಾಂಗ್ರೆಸ್ಸಿಗೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡಲಿಕ್ಕೆ ಆಗಲಿಲ್ವೋ, ಯಾವ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಒಂದು ಪೂರ್ಣ ಸಮಿತಿ ರಚನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಕಾಂಗ್ರೆಸ್ ದೇಶವನ್ನು, ರಾಜ್ಯವನ್ನು ಆಳಲಿಕ್ಕೆ ಅಸಮರ್ಥ ಅನ್ನತಕ್ಕಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಸಿಂದಗಿ ಮತ್ತು ಹನಗಲ್ 2 ಕಡೆಯೂ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ, ರಾಷ್ಟ್ರ ಚಿಂತಿತವಾಗಿರ್ತಕ್ಕಂಥ ವೈಚಾರಿಕ ಇದೆ. ಕಾಂಗ್ರೆಸ್ ಸೋಲಿನ ಭೀತಿಯಲ್ಲಿ ಅತಂತ್ರ ಸ್ಥಿತಿಗೆ ತಲುಪಿದೆ, ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದೆ. ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದೆ. ಆ ಕಾರಣಕ್ಕೋಸ್ಕರ ರಾಜಕಾರಣದ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆಗಳು ಬರಬೇಕು.